ಮೂಡಬಿದ್ರೆ ರಾಷ್ಟ್ರೀಯ ಹೆದ್ದಾರಿ 169 ಹಾದು ಹೋಗುವ ಮಿಜಾರಿನ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಬಳಿ ಶ್ರೀಕೃಷ್ಣ ಎಂಬ ಹೆಸರಿನ ಹೋಟೆಲ್ ನಡೆಸುತ್ತಿರುವ ಊರಿನ ಜನರಿಂದ ಅಮ್ಮಿಯಣ್ಣ ಎಂದೇ ಕರೆಸಿಕೊಂಡಿರುವ ರಘುವೀರ್ ಅವರು ಕಳೆದ 10 ವರ್ಷಗಳಿಂದ ಕನ್ನಡ ರಾಜ್ಯೋತ್ಸವದಂದು ತನ್ನ ಕ್ಯಾಂಟೀನ್ಗೆ ಬರುವ ಗ್ರಾಹಕರಿಗೆ ಬೆಳಗ್ಗೆಯಿಂದ ಸಂಜೆಯವರೆಗೆ ಉಚಿತವಾಗಿ ಹೊಟ್ಟೆ ತುಂಬಾ ಉಪಹಾರವನ್ನ ನೀಡಿದ್ದಾರೆ. ಬಿಲ್ ಪಾವತಿಸಲು ಬರುವವರಿಗೆ ಕ್ಷಮಿಸಿ, ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ತನ್ನದು ಉಚಿತ ಸೇವೆ ಎಂದು ಹೇಳುವ ಮೂಲಕ ತನ್ನ ಸೇವೆಯಲ್ಲಿ ಸಾರ್ಥಕತೆಯನ್ನ ಕಂಡುಕೊಂಡಿದ್ದಾರೆ. ಮಿಜಾರಿನ ಪುಟ್ಟ ಗ್ರಾಮದಲ್ಲಿ ಒಂದೇ ಎಂಬಂತಿರುವ ಈ ಸಣ್ಣ ಹೋಟೆಲ್ನಲ್ಲಿ ಬಾಣಸಿಗ, ಸಪ್ಲೈಯರ್, ಕ್ಯಾಶಿಯರ್, ಕ್ಲೀನರ್ ಈ ಕೆಲಸಗಳನ್ನ ನಿರ್ವಹಿಸುವ ಏಕ ವ್ಯಕ್ತಿ ಅಮ್ಮಿಯಣ್ಣ. ಬಾಲ್ಯದಲ್ಲಿ ಕಷ್ಟದ ಜೀವನವನ್ನು ಕಂಡ ಅವರು ಸಣ್ಣ ವಯಸ್ಸಿನಲ್ಲಿಯೇ ಮಂಡ್ಯದ ಹೋಟೆಲ್ ಒಂದರಲ್ಲಿ ಕಾರ್ಮಿಕನಾಗಿ ದುಡಿದು ತನ್ನ ಬದುಕನ್ನ ಅರಳಿಸಿಕೊಂಡವರು. ಕಷ್ಟಗಳ ನಡುವೆಯೇ ಹೋಟೆಲ್ನಲ್ಲಿಯೇ ದುಡಿದು ತನ್ನ ಮಕ್ಕಳಿಗೆ ಉನ್ನತ ಶಿಕ್ಷಣವನ್ನು ನೀಡಿದವರು. ತನ್ನ ಪರಿಸರದಲ್ಲಿ ಯಾರಾದರೂ ಸಂಕಷ್ಟದಲ್ಲಿದ್ರೆ ಅವರಿಗೆ ತನ್ನಿಂದಾಗುವಷ್ಟು ಸಹಾಯ ಮಾಡುತ್ತಾ ಪ್ರಚಾರವಿಲ್ಲದೆ ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡವರು. ಮೂಡಬಿದ್ರೆ ಶಾಸಕ ಉಮಾನಾಥ ಕೋಟ್ಯಾನ್ ಅವರು ಇವರ ಹೋಟೆಲ್ನ ಕಾಯಂ ಗಿರಾಕಿ. ಊರಿನವರ ಬೆಂಬಲದೊಂದಿಗೆ ಉದ್ಯಮವನ್ನ ನಡೆಸುತ್ತಾ ಬರುತ್ತಿರುವ ಅಮ್ಮಿಯಣ್ಣ ಸಾರ್ಥಕ ಜೀವನವನ್ನ ನಡೆಸುತ್ತಿದ್ದಾರೆ. ದುರ್ಗಾಪ್ರಸಾದ್ ಮಾತನಾಡಿ, ಕಳೆದ 10 ವರ್ಷಗಳಿಂದ ಕನ್ನಡ ರಾಜ್ಯೋತ್ಸವದಂದು ಗ್ರಾಹಕರಿಗೆ ಉಚಿತವಾಗಿ ಉಪಹಾರದ ವ್ಯವಸ್ಥೆಯನ್ನ ಮಾಡುವ ಮೂಲಕ ವಿಶಿಷ್ಟವಾಗಿ ಕನ್ನಡಾಭಿಮಾನವನ್ನ ಅಮ್ಮಿಯಣ್ಣ ತೋರುತ್ತಿದ್ದಾರೆ. ಸದ್ದಿಲ್ಲದೆ ತನ್ನನ್ನು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಊರಿನ ಜನರ ಪ್ರೀತಿಯ ಅಮ್ಮಿಯಣ್ಣ ಆಗಿರುವ ಇವರು ಊರಿನ ಜನರೊಂದಿಗೆ ಉತ್ತಮ ಬಾಂಧವ್ಯವನ್ನ ಹೊಂದಿದ್ದಾರೆ. ಇವರು ನಮ್ಮೂರಿನ ಹೆಮ್ಮೆ ಎನ್ನುತ್ತಾರೆ. ಇವರು 10 ವರ್ಷದಿಂದ ಕನ್ನಡ ರಾಜ್ಯೋತ್ಸವದ ಅಭಿಮಾನವನ್ನು ಹೊಂದಿದ್ದು ಇಲ್ಲಿ ಬರುವ ಎಲ್ಲ ಗ್ರಾಹಕರಿಗೆ ಉಚಿತ ಊಟ ಹಾಗೂ ತಿಂಡಿಯನ್ನು ಫ್ರೀಯಾಗಿ ನೀಡುತ್ತಿದ್ದಾರೆ. ಇವರನ್ನು ಊರಿನಲ್ಲಿ ಒಬ್ಬ ಸಮಾಜ ಕೆಲಸವನ್ನು ಮಾಡ್ತಿದ್ದಾರೆ. ಅದೇ ರೀತಿ ಊರಿನ ಜನರಿಗೆ ಇವರು ರಘುವೀರ್ ಹೆಸರಿದ್ರು ಅಮ್ಮಿ ಅಂತ ಇವರನ್ನು ಕರೆದು ಬಹಳ ಫೇಮಸ್ ಆಗಿದ್ದಾರೆ. ನಾನು ಸಣ್ಣ ವಯಸ್ಸದಿಂದ ಈ ಹೋಟೆಲನ್ನು ನೋಡ್ತಿದ್ದೇನೆ. ಎಲ್ಲೂ ಬಂದೋದವರ ಬಳಿ ಉತ್ತಮ ರೀತಿಯ ಸಂಬಂಧ ಹಾಗೂ ಒಳ್ಳೆಯ ಒಡನಾಟ ಎಲ್ಲ ಇದೆ. ಏನು ಬೇಕಾದರೂ ನಮಗೆ ಸಹಾಯ ಬೇಕಾದರೂ ಇವರ ಹತ್ರ ಹೇಳಿದೆ ತಕ್ಷಣ ಸ್ಪಂದನವನ್ನು ನೀಡ್ತಾರೆ. ರಘುವೀರ್ ಇಂತಹ ಒಂದು ಗ್ರಾಮಕ್ಕೆ ಊರಿಗೆ ಇಂಥ ವ್ಯಕ್ತಿ ಬೇಕು. ಇಂತಹ ಸಮಾಜ ಸೇವೆ ಮಾಡುತ್ತಾ ಇನ್ನೂ ಇವರಿಗೆ ದೇವರು ಆರೋಗ್ಯ ಆಯುಷ್ಯ ಕೊಟ್ಟು ಇನ್ನೂ ಇವರಿಂದ ಸಮಾಜಕ್ಕೆ ತುಂಬ ಏನಾದರೂ ನಾವು ಕೂಡ ಇವರನ್ನು ತುಂಬಾ ಇದರಿಂದ ಪ್ರೀತಿಯಿಂದ ನೋಡ್ತೇವೆ. ಸುಧಾಕರ ಪೂಂಜಾ ಅವರು ಮಾತನಾಡಿ, ಮಿಜಾರಿನಲ್ಲಿ ಕಳೆದ 15 ವರ್ಷಗಳಿಂದ ಹೋಟೆಲ್ ಉದ್ಯಮವನ್ನು ನಡೆಸುತ್ತಾ ಬರುತ್ತಿರುವ ಅಮ್ಮಿಯಣ್ಣ ಒಬ್ಬ ಅಪ್ಪಟ ಕನ್ನಡಾಭಿಮಾನಿ. ರಾಜ್ಯೋತ್ಸವದಂದು ಹೋಟೆಲ್ನಲ್ಲಿ ಗ್ರಾಹಕರು ಎಷ್ಟು ತಿಂಡಿ ತಿಂದರೂ ಅವರು ಹಣ ತೆಗೆದುಕೊಳ್ಳುವುದಿಲ್ಲ. ಮನೆಗೆ ಒಯ್ಯುವುದಾದರೆ ಮಾತ್ರ ಹಣ ತೆಗೆದುಕೊಳ್ಳುತ್ತಾರೆ. ವಿವಿಧ ರೀತಿಯ ತಿಂಡಿಗಳನ್ನು ತಯಾರಿಸಿ ಗ್ರಾಹಕರಿಗೆ ಉಚಿತವಾಗಿ ನೀಡುತ್ತಾರೆ. ಇವರ ಕಾರ್ಯ ನಿಜಕ್ಕೂ ಮಾದರಿಯಾದುದು ಎನ್ನುತ್ತಾರೆ. ನಮ್ಮ ಊರಿನಲ್ಲಿ ಇಂಥ ಒಂದು ವ್ಯಕ್ತಿ ಇದ್ದಾರೆ ಅಂತ ಹೇಳಿದ್ರೆ ನಮಗೂ ಹೆಮ್ಮೆ, ಬಹಳ ಹೆಮ್ಮೆ. ಅಲ್ಲದೆ ಅವಳು ಬಹಳ ಭಜನಾ ತಂಡಗಳು ಅಥವಾ ಇತ್ಯಾದಿ ಸಮಾಜ ಸೇವೆ ಯಾವುದೇ ಇದ್ದರೂ, ಬ್ಲಡ್ ಕ್ಯಾಂಪು, ಆಟ ಓಟ, ಮಕ್ಕಳದ್ದು ಏನು ಇದ್ದರೂ ಅವರಿಂದ ಕೈಲಾದಷ್ಟು ಸಹಾಯ ಮಾಡ್ತಾರೆ, ನೆರವು ಕೊಡ್ತಾರೆ. ಅಥವಾ ಈ ಬ್ಲಡ್ ಕ್ಯಾಂಪು ಇದ್ದರೆ ಅವರನ್ನು ಹುಡುಗರನ್ನು ತಯಾರು ಮಾಡಿ ಅಲ್ಲಿ ಕೊಡುವುದು, ಭಜನಾ ಮಂಡಳಿಗೆ ಮಕ್ಕಳನ್ನು ತಯಾರು ಮಾಡಿ ಕೊಡುವುದು. ಈ ಹೋಟೆಲ್ನೊಟ್ಟಿಗೆ ನನ್ನೊಂದು ವಿಶೇಷ, ಯಾವಾಗಲೂ ನಾನು ಅವ್ರ ಹತ್ರ ಕೇಳೋದುಂಟು. ಮತ್ತೊಂದು ವಿಶೇಷ ಅಂದರೆ ಅವ್ರದ್ದು ಏಕ ವ್ಯಕ್ತಿ, ಒಬ್ಬರೇ ಪಾತ್ರೆ ತೊಳೆಯೋದು ಒಬ್ಬರೇ, ತಿಂಡಿ ಮಾಡೋದೊಬ್ಬರೇ. ಬೆಳಗ್ಗೆ 7 ಗಂಟೆಗೆ ಪ್ರಾರಂಭ ಆಗಿ ರಾತ್ರಿ 7 ಗಂಟೆವರೆಗೆ ಒಂದು 5-6 ಬಗೆಯ ತಿಂಡಿ ಮಾಡ್ತಾರೆ, ಒಬ್ಬರೇ ಮಾಡ್ತಾರೆ. ಅಮ್ಮಿಯಣ್ಣ ಅವರು ಮಾತನಾಡಿ, ಗ್ರಾಹಕರು ಎಷ್ಟು ಬೇಕಾದರೂ ಇಲ್ಲಿ ಕನ್ನಡ ರಾಜ್ಯೋತ್ಸವದಂದು ತಿನ್ನಬಹುದು. ಉಚಿತವಾಗಿ ಚಾ ತಿಂಡಿ ನೀಡುತ್ತೇನೆಂದು ನಾನು ಯಾರಿಗೂ ಮೊದಲೇ ತಿಳಿಸಿರೋದಿಲ್ಲ. ಈ ದಿನ ಯಾರೆಲ್ಲ ಹೋಟೆಲ್ಗೆ ಬರುತ್ತಾರೋ ಅವರಿಗೆ ಉಚಿತವಾಗಿ ನೀಡುತ್ತೇನೆ. ಕಳೆದ ವರ್ಷ ನನಗೆ ಈ ಸೇವೆ ನೀಡಲು 5,000 to 6,000 ಖರ್ಚಾಗಿದೆ. ಕನ್ನಡ ಭಾಷೆಯ ಅಭಿಮಾನದಿಂದ ನಾನು ಇಂತಹ ಕೆಲಸ ಮಾಡುತ್ತಿದ್ದೇನೆ. ಇದರಲ್ಲಿ ನನಗೆ ತೃಪ್ತಿ ಇದೆ ಎನ್ನುತ್ತಾರೆ. ಅದು ಫ್ರೀ ಕೊರಪಿ ವಿಧಾಯಕ ಅಂತೀನಿ. ನಮ್ಮ ಪೂಂಜೇರು ಸುಧಾಕರ ಪೂಂಜೇರು ಐನು ವಿಧಾಯಕ ಅಂತೀನಿ. ಐತಾತಿಗೆ ಪೋಂದಿತ್ತು ನಾವು ಒಂಜಿ ದಿನಕ್ಕೆ ಏತ್ ಖರ್ಚಾತ ಅವು ಪಂಡ್ರೆ ಹಾಕುಚಿ ಒಂಜಿ 5,000 ತುಲಾಯ್ ಆತು. 5,000 ತುಲಾಯ್ ಇರ್ಬಂಡ ಫಸ್ಟ್ ಪಣದಿಪ್ಪೋರ ಬೇತಕ್ಲ ಪಣದಿಪ್ಪೋರ ಎಲ್ಲ ಫ್ರೀ ಕೊರ್ಪೈ ಫಂಡ್ರೈಜ್ ಅಕ್ಲದ ಅಭಿಮಾನ ಬರೋದು. ಎಂಕ್ಲ ಏರಣ್ಣ ಗಣ್ಯ ಹಾಕಿದಾಗ ಏರಣ್ಣ ಎಂಕ್ಲ ಲೆಪ್ಪುಜ ಅಕ್ಲದೇ ಬರೋಡು ಹೊರತು ಎಂಕ್ಲ ಏರಣ್ಣ ಲೆಪ್ಪುಜ ದಾದ ಮನಸ್ಸುಗಳು ಎಂಕೆ ಗೊತ್ತು. ದಾದ ಮನಸ್ಸುಗಳು ನಾವು ಕಾಣುದು ದುಮ್ಮಂಚಿ ಮಂಡ್ಯ ಬರೋ ಹಣ ಇತ್ತೀನಿ ಅಂಚಿತ್ತಿನ ಮಂಡ್ಯ ಡಿಸ್ಟ್ರಿಕ್ಟ್ ಕ್ಯಾಪಿಟಲ್ ಇತ್ತೀನಿ. ಆ ಅಭಿಮಾನ ಅಂಚಿತ್ತಿನ ಎತ್ತೇ ವರ್ಷ ಹೊಡಿತೀವಿ, 18 ವರ್ಷ ಸ್ವಲ್ಪ ಅಲ್ಪಡದಿರ ಕನ್ನಡದ ಬಗ್ಗೆ ಅಭಿಮಾನ ಎತ್ತೇ ಉಂಟು. 2 ಇಂಚಿ ಕೊಲ್ಲು 9 10 ಏನೇ ಆಗ್ಲಿ
ಗ್ರಾಹಕರಿಗೆ ಬೆಳಗ್ಗೆಯಿಂದ ಸಂಜೆವರೆಗೆ ಉಚಿತವಾಗಿ ಚಾ ಕಾಫಿ ತಿಂಡಿಯನ್ನ ನೀಡುವ ಮೂಲಕ ಕನ್ನಡ ರಾಜ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸಿದ್ದು ಅಮ್ಮಿ ಅಣ್ಣ ಅವರ ಭಾಷಾ ಪ್ರೇಮಕ್ಕೊಂದು ನಾವು ಸಲಾಂ ಹೊಡೆಯಲೇಬೇಕು.